ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಇವತ್ತು ಗಣೇಶ ಚೌತಿಯ ಪುಣ್ಯ ದಿನ. ಇಡೀ ಭಾರತದಾದ್ಯಂತ ಅನೇಕ ಭಾಗಗಳಲ್ಲಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಇಡೀ ಜಗತ್ತನ್ನು ವ್ಯಾಪಿಸಿರತಕ್ಕಂಥ ಕೊರೋನಾ ಮಹಾಮಾರಿಯ ಕಾರಣಕ್ಕಾಗಿ ಸರ್ಕಾರ ಒಂದಷ್ಟು ಕಾನೂನು ಕಟ್ಟಳೆಗಳನ್ನು ಹಾಕಿಕೊಟ್ಟಿದೆ. ಆ ಕಾನೂನಿನ ಅನ್ವಯ ಸರಳವಾಗಿ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ನಮ್ಮ ಪುತ್ತೂರಿನಲ್ಲಿ ಯಾವ ರೀತಿಯ ಗಣೇಶೋತ್ಸವ ನಡೀತಾ ಇದೆ ಅದನ್ನು ನಿಮಗೆ ತೋರಿಸುವಂಥ ಕಾರ್ಯಕ್ರಮ ಇದು. ಹತ್ತೂರು ಮೆಚ್ಚಿದ ಪುತ್ತೂರ ಗಣಪ. ನಾನು ಶ್ಯಾಮ ಸುದರ್ಶನ್. ಹತ್ತೂರಿನ ಒಡೆಯ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ 54ನೇ ವರ್ಷದ ಗಣೇಶೋತ್ಸವದ ಏನು ಈ ಸಂಭ್ರಮಾಚರಣೆ. ಯಾಕೆಂತ ಕೇಳಿದರೆ ಇವತ್ತು ಇಡೀ ಜಗತ್ತು ಕೊರೋನಾದಿಂದ ವ್ಯಾಪಿಸಿರುವ ಈ ಹೊತ್ತಿನಲ್ಲಿ ಸರ್ಕಾರದ ನಿಯಮಗಳ ಅನ್ವಯ ಏನು ಸಂಪ್ರದಾಯಬದ್ಧವಾಗಿ ನಡೆಸ್ತಾ ಇರುವಂಥ ಏನು ಗಣೇಶೋತ್ಸವದ ಏನು 4 ರಿಂದ 5 ದಿನಗಳ ಕಾಲ ಇಲ್ಲಿ ಗಣೇಶೋತ್ಸವ ಮೊದಲು ನಡೀತಾ ಇತ್ತು. ಆದರೆ ಸರ್ಕಾರದ ನಿಯಮದ ಅನ್ವಯ ಇವತ್ತು 1 ದಿನಗಳ ಕಾಲಕ್ಕೆ ಅದನ್ನು ಮೊಟಕುಗೊಳಿಸಿ ಏನು ಶಾಸ್ತ್ರೀಯವಾದಂಥ ಯಾವ ಆಚರಣೆಗಳ ಪ್ರಕಾರವಾಗಿ ಸರ್ಕಾರದ ನಿಯಮಗಳ ಅನ್ವಯ ಇವತ್ತು ಇಲ್ಲಿ ನಾವೀಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗಣೇಶನ ಅಲಂಕಾರವನ್ನು ಮಾಡಲಾಗಿದೆ. ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಬೆಳಗಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಒಂದು ಸಾಂಕೇತಿಕವಾಗಿ ಮತ್ತು ಸರಳವಾಗಿ ಏನು ಇಲ್ಲಿನ ದೇವಸ್ಥಾನ ಇಲ್ಲಿನ ಏನು ಸಮಿತಿಯವರು ಜೊತೆ ಸೇರಿ ಈ ಆಚರಣೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮತ್ತು ಒಂದು ಹಿನ್ನೆಲೆ ಮತ್ತು ಒಂದು ಪರಂಪರೆ 54 ವರ್ಷದಿಂದ ಈ ಗಣೇಶೋತ್ಸವಕ್ಕೆ ಇರುವಂತಹದ್ದು. ಪುತ್ತೂರಿನಲ್ಲಿ ಅತ್ಯಂತ ಜನಪ್ರಿಯವಾಗಿ ಮತ್ತು ಅತ್ಯಂತ ಪ್ರಸಿದ್ಧಿ ಪಡೆದಿರತಕ್ಕಂಥ ಗಣೇಶೋತ್ಸವದಲ್ಲಿ ಇದು ಕೂಡ ಒಂದು ಅಂತ ಹೇಳುವುದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಮಾತ್ರ ಅಲ್ಲ, ಈ ಗಣೇಶೋತ್ಸವದ ಇನ್ನುಳಿದಂತೆ ಎಷ್ಟು ಸಮಯದಿಂದ ನಡೀತಾ ಇದೆ, ಯಾವ ರೀತಿಯಾಗಿ ಇಲ್ಲಿನ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಈ ಬಾರಿ ವಿಶೇಷವಾಗಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮತ್ತು ಆರೋಗ್ಯದ ದೃಷ್ಟಿಯಿಂದ ಕಲ್ಪಿಸಲಾಗಿದೆ ಅನ್ನೋದನ್ನು ಇಲ್ಲಿನ ಸಂಘಟಕರಿಂದ ನಾವು ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಪುತ್ತೂರಿನ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ MK ಪ್ರಸಾದ್ ಅವರಿದ್ದಾರೆ. ಸರ್, ಯಾವ ರೀತಿಯಾಗಿ ಗಣೇಶೋತ್ಸವ ಈ ಬಾರಿ ಆಚರಿಸಲಾಗ್ತಾ ಇದೆ? ಈ ಸಾರಿ ನಾವು ಸರ್ಕಾರ ಏನು ಗೈಡ್ಲೈನ್ಸ್ ಹಾಕಿದೆಯೋ ಅದರ ಪ್ರಕಾರ ನಾವು ನಡೆಸ್ತಾ ಇದ್ದೇವೆ. ಗಣಪತಿಯ ಸೈಜನ್ನು 8 ಫೀಟ್ರಿಂದ 2 ಫೀಟ್ಗೆ ನಾವು ಇಳಿಸಿದ್ದೇವೆ ಮತ್ತು 3-4 ದಿವಸ ಇರುವಂಥ ಒಂದು ಫಂಕ್ಷನನ್ನು ಸಮಾರಂಭವನ್ನು ಈಗ ಒಂದೇ ದಿವಸಕ್ಕೆ ಸೀಮಿತ ಮಾಡಿದ್ದೇವೆ ಮತ್ತು ಹೊರಗೆ ಏನು ಮಾಡ್ತಾ ಇಲ್ಲ, ಇದನ್ನು ನಾವು ಇದರ ಒಳಗೆ ಮಾಡ್ತಾ ಇದ್ದೇವೆ. ಮತ್ತು ಜನ ಕೂಡದಾಗೆ, ಜನ ಯಾರು ಬರದಾಗೆ ಯಾರಿಗೂ ಆಮಂತ್ರಣ ಕೊಟ್ಟಿಲ್ಲ, ಯಾರಿಗೂ ಬಂದಿಲ್ಲ. ಭಕ್ತಿಯಲ್ಲಿ ಬಂದು ಜನ ಸೇರದೆ ಅವರವರೇ ಬಂದು ಕೈ ಮುಗಿದು ಹೋಗಬಹುದು. ಯಾರಿಗೂ ಲೈನ್ ನಿಲ್ಲುವುದು ಅಂತ ಎಲ್ಲ ಕೆಲಸ ಇಲ್ಲ. ಮತ್ತು ಇದಿಲ್ಲ ಅಂಥದ್ದು, ಊಟ ಇಲ್ಲ, ಯಾವುದು ಅನ್ನದಾನ ಕೊಡುವುದಿಲ್ಲ, ಮತ್ತು ಪ್ರಸಾದನ್ನೆಲ್ಲ ಕೊಡುವುದಿಲ್ಲ, ಮತ್ತು ಸೇವೆಗಳು ಯಾವುದೂ ಇಲ್ಲ, ಮತ್ತು ಇದು ನಾಟಕ ಸ್ಪರ್ಧೆಗಳು ಮತ್ತು ಭಾಷಣ ಯಾವುದೂ ಇಲ್ಲ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಹಿಂದೆ ಒಂದು ವಿಜೃಂಭಣೆ ನಡೀತಾ ಇತ್ತು, ಏನು ಪುತ್ತೂರಿನಲ್ಲಿ ಒಂದು ಪ್ರಸಿದ್ಧಿಯಾಗಿ ಪಡೆದಂಥ ಗಣೇಶೋತ್ಸವ ಆಗಿತ್ತು. ಬಟ್ ಈ ಬಾರಿ ಅದನ್ನು ಮಾಡ್ತಾ ಇಲ್ಲ. ಮತ್ತು ಇನ್ನೊಂದೇನು ವಿಷಯ ಅಂತ ಹೇಳಿದರೆ, ಭಕ್ತಿ ಮಾತ್ರ ಕಡಿಮೆ ಆಗಲಿಲ್ಲ. ಮಾಡುವಂಥ ಪೂಜೆಯನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಭಕ್ತಿ ನಮ್ಮದು ಅದೇ ರೀತಿ ಭಕ್ತಿಯನ್ನು ಇಟ್ಕೊಂಡೇ ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಕೊರೋನಾ ವೈರಸ್ ಆದಷ್ಟು ಬೇಗ ಈ ನಮ್ಮನ್ನು ಬಿಟ್ಟು ಹೋಗಬೇಕು, ಜಗತ್ ಕಲ್ಯಾಣ ಆಗಬೇಕು, ಜನರಿಗೆಲ್ಲ ಸುಖ ಶಾಂತಿ ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಭಕ್ತಿಯಿಂದ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈಗಾಗಲೇ ಏನು MK ಪ್ರಸಾದ್ ಅವರು ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿಕೊಂಡು ಏನು ಭಕ್ತಿಯಲ್ಲಿ ಯಾವುದೇ ಕುಂಠಿತ ಮಾಡಲಿಲ್ಲ, ಏನು ಧಾರ್ಮಿಕ ವಿಧಿವಿಧಾನಗಳನ್ನು ಏನು ಕರಾರುವಕ್ಕಾಗಿ ಮಾಡ್ತಾ ಅದನ್ನು ಒಂದು ವ್ಯವಸ್ಥಿತವಾಗಿ ಸಂಘಟಿಸಿದ್ದಾರೆ. ಅಂಥ ಸಂಘಟನೆಗಳ ಮುಂದಾಳು ಮತ್ತು ಅನೇಕ ವರ್ಷಗಳಿಂದ ಪುತ್ತೂರಿನಲ್ಲಿ ಹಿಂದೂ ಸಂಘಟನೆಗಳಲ್ಲಿ ನೇತೃತ್ವವನ್ನು ನೀಡಿರತಕ್ಕಂಥವರು ಮತ್ತು ಈ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಪುತ್ತಿಲ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಯಾವ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಮತ್ತು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಈ ಬಾರಿಯ ಗಣೇಶೋತ್ಸವ ವಿಶೇಷವಾಗಿ ಮಾಡಿಕೊಂಡಿದ್ದೀರಿ? 54ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು
ಈ ಬಾರಿ ಕೊರೋನಾದ ಒಂದು ಹಾವಳಿಯಿಂದ ಇವತ್ತು ಸರ್ಕಾರ ಕೊಟ್ಟಿರತಕ್ಕಂಥ ಎಲ್ಲ ನಿರ್ದೇಶನಗಳನ್ನು 100% ಪಾಲನೆ ಮಾಡಿಕೊಂಡು ನಾವು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ ಧಾರ್ಮಿಕ ವಿಧಿವಿಧಾನಗಳಿಗೆ ಕುಂದು ಬಾರದಂಥ ರೀತಿಯಲ್ಲಿ 4 ದಿವಸಗಳಿಂದ ಅತ್ಯಂತ ಯಶಸ್ವಿಯಾಗಿ ವರ್ಷಲು ನಡೆಯುತ್ತಿದ್ದಂಥ ಗಣೇಶೋತ್ಸವ, ಅದೇ ರೀತಿ ಇವತ್ತು ಸರ್ಕಾರದ ಯಾವ ಸೂಚನೆಗಳಿದೆ ಅದನ್ನು ಪಾಲನೆ ಮಾಡಿಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕೋಸ್ಕರ ಸರ್ಕಾರದ ಎಲ್ಲ ಸೂಚನೆಗಳನ್ನು ನಾವು ಪಾಲನೆ ಮಾಡಿಕೊಂಡು ಬೆಳಿಗ್ಗೆ ಪ್ರತಿಷ್ಠಾಪನೆ, ಈಗ 48 ಕಾಯಿಯ ಗಣಹೋಮ ಮತ್ತು ಮಹಾಪೂಜೆ, ಸಂಜೆ ರಂಗಪೂಜೆ ನಡೆದು ಇಲ್ಲಿ ಹತ್ತಿರದ ಬಾವಿಗೆ ನಾವು ವಿಸರ್ಜನೆ ಮಾಡಲಿಕ್ಕಿದ್ದೇವೆ. ಎಸ್, ಯಾಕೆಂತ ಕೇಳಿದರೆ ಪುತ್ತೂರಿನಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂಥ ಗಣೇಶೋತ್ಸವ. ಯಾಕೆಂತ ಕೇಳಿದರೆ ಹತ್ತೂರಿಂದ ಇಲ್ಲಿಗೆ ಬರ್ತಾ ಇದ್ರು. ಯಾಕೆಂದರೆ ಮಹಾಲಿಂಗೇಶ್ವರ ದೇವರು, ಮಹಾತೋಬರ ಮಹಾಲಿಂಗೇಶ್ವರ ದೇವರ ಎದುರು ಭಾಗದಲ್ಲಿ ಗದ್ದೆಯಲ್ಲಿ ನಡೆಯತಕ್ಕಂಥ ಗಣೇಶೋತ್ಸವ ಅಂತ ಹೇಳಿದರೆ ಅದಕ್ಕೊಂದು ಕಾರಣಿಕ, ಅದಕ್ಕೊಂದು ಭಕ್ತಿ. ಸುಮಾರು 54 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ವಿವಿಧ ಧಾರ್ಮಿಕ, ವಿಶೇಷವಾಗಿ ಯಾಕೆಂದರೆ ವಿಶೇಷ ಧಾರ್ಮಿಕ ಉಪನ್ಯಾಸಗಳಿಗೆ ಈ ಕಾರ್ಯಕ್ರಮ ಪ್ರಸಿದ್ಧಿಯನ್ನು ಪಡೆದಿತ್ತು. ಆದರೆ ಈ ಬಾರಿ ಅದಕ್ಕೆಲ್ಲ ಮೊಟಕುಗೊಳಿಸಿದ್ದಾರೆ. ಯಾವ ರೀತಿ ಈ ಹಿನ್ನೆಲೆ? ಕಳೆದ 53 ವರ್ಷಗಳಲ್ಲಿಯೂ ಕೂಡ ರಾಷ್ಟ್ರೀಯತೆ ಹಿಂದೂ ಸಂಘಟನೆಯ ವಿಚಾರವನ್ನು ಇಟ್ಟುಕೊಂಡು ಈ ಗಣೇಶೋತ್ಸವ ನಡೀತಾ ಇದೆ. ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆಗಳು, ವಿಶೇಷವಾಗಿ ಧಾರ್ಮಿಕ ಉಪನ್ಯಾಸವನ್ನು ಮಾಡುವುದರ ಮುಖಾಂತರ ಮುಂದಿನ ಸಮಾಜ ಸುಶಿಕ್ಷಿತವಾಗಿರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಗಣೇಶೋತ್ಸವ ನಡೀತಾ ಇತ್ತು. ಆದರೆ ಅನಿವಾರ್ಯವಾಗಿ ಕಾಲಸ್ಥಿತಿಯ ನಡುವೆ ನಾವು ಹೊಂದಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ನಾವು ಸೀಮಿತವಾಗಿರ್ತಕ್ಕಂಥ ಸರ್ಕಾರದ ನಿಯಮಗಳೇನಿದೆ ಅದರ ಪಾಲನೆ ಮಾಡಿಕೊಂಡು ಈ ಬಾರಿಯ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಪುತ್ತೂರಿನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಶ್ರದ್ಧಾ ಭಕ್ತಿಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಅಂತೇಳಿ. ಇನ್ನು ಪುತ್ತೂರಿನಲ್ಲಿ ಪ್ರಮುಖವಾಗಿರತಕ್ಕಂಥ 3-4 ವಿಶೇಷ ಭಾಗಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ಗಣೇಶೋತ್ಸವಗಳು ನಡೀತಾ ಇವೆ. ಬನ್ನಿ ನಾವು ಅಲ್ಲಿಗೂ ಹೋಗೋಣ. ಅಲ್ಲಿ ಯಾವ ರೀತಿಯಾದಂಥ ಗಣೇಶೋತ್ಸವ ನಡೀತಾ ಇದೆ, ಯಾವ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ದ್ವಾದಶ ನಾರಿಕೆಗಳ ಗಣಯಾಗ ಪುರಸ್ಕರ ರಂಗಪೂಜ ಸಕಲ ಭಕ್ತರ ವಾಕ್ಯಂ ಸಮೇತ ಸಂತೋ ಉತ್ತರೇಕರ್ಮಸ್ತೋ ಪರಿಶ್ರಮಾಣಸ ಕರ್ಮಣ ನಿರ್ವಿಜ್ಞಾನ ಪ್ರಥಮಾಪ್ಯರ್ಥಂ ಗುರುಗಣೇಶಾಂತರಾದೇಶೇ ಓಂ. ದೇವತಾ ಸಮಿತಿಯಿಂದ ಕಳೆದ 63 ವರ್ಷಗಳಿಂದ ಏನು ಪುತ್ತೂರಿನ ಇತಿಹಾಸದಲ್ಲಿ ಒಂದು ಅಚ್ಚಳಿಯತಕ್ಕಂಥ ಗಣೇಶೋತ್ಸವ ಅಂತ ಕೇಳಿದರೆ ಅದು ಕಿಲ್ಲೆ ಮೈದಾನದಲ್ಲಿ ನಡೀತಾ ಇದ್ದಂಥ ಗಣೇಶೋತ್ಸವ. ಇವತ್ತು ಕೊರೋನಾದ ಕಾರಣದಿಂದಾಗಿ ಅದು ಸುಧಾಕರ್ ಶೆಟ್ಟಿಯವರ, ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿಯವರ ಸ್ವಂತ ಕಟ್ಟಡದಲ್ಲಿ ನೆಲ್ಲಿಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಏನು ಒಂದು ವಿಜೃಂಭಣೆಯಿಂದ ಅದನ್ನು ಮೊಟಕುಗೊಳಿಸಿ ಒಂದು ಸಾಂಕೇತಿಕವಾಗಿ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ನಾವು ನೋಡ್ಬೋದು ನನ್ನ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಬೆಳಗ್ಗೆಯಿಂದ ಏನು ಧಾರ್ಮಿಕ ವಿಧಿವಿಧಾನಗಳ ಮೂಲಕವಾಗಿ ವಿಶೇಷವಾಗಿ ಏನು ಶ್ರದ್ಧಾಭಕ್ತಿಯಿಂದ ಏನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಕಳೆದ 63 ವರ್ಷಗಳಿಂದ ವಿಜೃಂಭಣೆಯಿಂದ ಬಹಳ ಅದ್ಧೂರಿಯಾಗಿ ನಡೆದುಕೊಂಡು ಬರ್ತಾ ಇದ್ದಂಥ ಗಣೇಶೋತ್ಸವ. ಯಾಕೆಂತ ಕೇಳಿದರೆ ಕಿಲ್ಲೆ ಮೈದಾನದಲ್ಲಿ ನಡೀತಾ ಇರುವಂಥ ಗಣೇಶೋತ್ಸವ ಅಂತ ಕೇಳಿದರೆ ಅದು ಇಡೀ ಹತ್ತೂರಿಗೂ ಪ್ರಸಿದ್ಧಿಯಾಗಿರ್ತಕ್ಕಂಥ ಗಣೇಶೋತ್ಸವ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನೇಕ ಮಂತ್ರಿ ಮಹೋದಯರು ಭಾಗವಹಿಸ್ತಾ ಇರತಕ್ಕಂಥ ಒಂದು ಪ್ರತಿಷ್ಠಿತ ಗಣೇಶೋತ್ಸವ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂಥ ಗಣೇಶೋತ್ಸವ. ಸೊ ಈ ಬಾರಿ ಅದು ಒಂದು ಸಾಂಕೇತಿಕವಾಗಿ ಒಂದು ಧಾರ್ಮಿಕ ಆಚರಣೆಗಳೊಂದಿಗೆ ಇವತ್ತು ನೆರವೇರ್ತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ ಈ ಬಾರಿ ಗಣೇಶೋತ್ಸವ, ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸ್ವತಃ ಇಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರನ್ನೇ ಮಾತಾಡಿಸೋಣ ಬನ್ನಿ. ಎಸ್, ನಮ್ಮ ಜೊತೆಗೆ ಏನು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರಿದ್ದಾರೆ. ಸರ್, ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಈ ಬಾರಿ ಮಾಡಿಕೊಳ್ಳಲಾಗಿದೆ? ಯಾಕೆಂತ ಕೇಳಿದರೆ ಕೊರೋನಾ ದೃಷ್ಟಿಯಿಂದ ಏನು ಸರ್ಕಾರದ ಒಂದಷ್ಟು ಗೈಡ್ಲೈನ್ಸ್ಗಳಿದೆ, ಯಾವ ರೀತಿಯಾಗಿ ಅದನ್ನು ಫಾಲೋ ಮಾಡಲಾಗ್ತಿದೆ, ಯಾವ ರೀತಿಯಾಗಿ ಗಣೇಶೋತ್ಸವ ಆಚರಣೆ ಮಾಡಲಾಗ್ತದೆ? ಈಗಾಗಲೇ ಸರ್ಕಾರದ ಸುತ್ತೋಲೆಯಂತೆ ವರ್ಷಂಪ್ರತಿ ನಡೆಯುವಂಥ ಗಣೇಶೋತ್ಸವ ನಾವುಗಳು ಶ್ರೀ ದೇವತಾ ಸಮಿತಿ ವತಿಯಿಂದ
ಸುಮಾರು 62 ವರ್ಷಗಳಿಂದ ಕಿಲ್ಲೆ ಮೈದಾನಲ್ಲಿ ನಡೆಯುತ್ತಿತ್ತು. 7 ದಿನಗಳ, 8 ದಿನಗಳ, 9 ದಿನಗಳ, 10 ದಿನ, 12 ದಿನಗಳ ಉತ್ಸವ ಪ್ರತಿನಿತ್ಯ ದೇವರಿಗೆ ಪೂಜೆ ಪುರಸ್ಕಾರಗಳನ್ನು ಸಂಪ್ರದಾಯ ಪ್ರಕಾರ ಭಾಳ ವ್ಯವಸ್ಥೆಯಲ್ಲಿ ನಡೆಯುತ್ತಿತ್ತು. ಈ ವರ್ಷ ಈ ಕಾನೂನಿನ ಪ್ರಕಾರ ನಮಗೆ ಹೋಳಿಗೆ ಎಲ್ಲಿಯಾದರೂ ವ್ಯವಸ್ಥಿತವಾಗಿ ಹೋಳಿಗೆ ಮಾಡುವಂಥ ದಿನ ಬಂದ ಕಾರಣ ನಾವು ಇವತ್ತು ನಮ್ಮದೇ ಸ್ವಂತ ಕಟ್ಟಡದ ಹೋಳಿಗೆ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಇವತ್ತು ಚೌತಿ ದಿನ ಎಲ್ಲ ಕಡೆ ಗಣೇಶೋತ್ಸವ ಆಗ್ತದೆ. ಕಾನೂನು ನಿಬಂಧ ಈ ಲೋಕ ಕಲ್ಯಾಣಕ್ಕಾಗಿ ಮಾಡದೆ ಉಪಾಯ ಇಲ್ಲ. ಹಾಗೆ ಸುಖ ಶಾಂತಿ ನೆಮ್ಮದಿ ವಾತಾವರಣ ಬರಲಿ ಅಂತೇಳಿ ವಿಶೇಷವಾಗಿ ನಾವು ಒಂದು ದಿನದ ಪೂಜೆಯನ್ನಾದರೂ ಆಚರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ನಾವು ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರ ಪೂಜೆ ಆಗಿ ಅಲ್ಲಿ ಪ್ರಸಾದ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನಾ ಮಾಡುವಂಥ ವ್ಯವಸ್ಥೆಯನ್ನು ಅರ್ಚಕರಿಂದ ಮಾಡಿದ್ದೇವೆ. ನಂತರ ದೇವರಿಗೆ ಆದ ನಂತರ ಒಂದು ಪೂಜೆ, ಬೆಳಗ್ಗಿನ ಪೂಜೆ, ಹಾಲು ಮತ್ತು ಬೊಂಡ ಮತ್ತು ಹಣ್ಣುಕಾಯಿ ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಟು ಒಂದು ದೇವರಿಗೆ ಪೂಜೆ ಮಾಡುವಂಥ ವ್ಯವಸ್ಥೆ ಆಗಿದ್ದು ಈಗ ಗಣಹೋಮಕ್ಕೆ ಆರಂಭ ಆಗಿದೆ. ಈ ಗಣಹೋಮ 12 ಕಾಯಿಯ ಗಣಹೋಮ ದೇವರಿಗೆ ಇದು ಪ್ರತಿ ವರ್ಷ ಮಾಡುವಂಥ ವ್ಯವಸ್ಥೆಯಲ್ಲಿ ಹೋಗೋದು. ಕೆಲವು ಸಂದರ್ಭ ನಾವು 108 ಕಾಯಿ ಗಣಹೋಮ, 1001 ಕಾಯಿ ಗಣಹೋಮ, ಮೂಡಪ್ಪ ಸೇವೆ, ಒಳ್ಳೊಳ್ಳೆಯ ವ್ಯವಸ್ಥೆ ಬಯಲು ಗಣಪತಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಈ ಮೈದಾನದಲ್ಲಿ ಮಾಡಿಕೊಂಡ ದಿನಗಳನ್ನು ನೆನೆಸುವಾಗ ಭಾಳ ಸಂತೋಷವಾಗ್ತಾಯಿದೆ. ಅದು ಇವತ್ತು ಸ್ವಲ್ಪ ಖೇದಕರ ಸಂಗತಿ. ಆದರೂ ದೇವರ ಇಚ್ಛೆ ಹೀಗೆ ಆದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂತ ಕೇಳಿದರೆ ಕಿಲ್ಲೆ ಮೈದಾನದ ಗಣೇಶೋತ್ಸವ ಅಂತ ಹೇಳಿದರೆ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕೂಡ ಅತ್ಯಂತ ಪ್ರಸಿದ್ಧ ರಾಜ್ಯದ ಬೇರೆ ಬೇರೆ ತಂಡಗಳು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಧಾರ್ಮಿಕ ಸಭೆಯಲ್ಲೂ ಕೂಡ ರಾಜ್ಯದ ಎಲ್ಲ ಮಂತ್ರಿ ಮಹೋದಯರು ಭಾಗವಹಿಸ್ತಾ ಇದ್ದರು. ಒಂದು 10 ಊರಿಗೂ ಪ್ರಸಿದ್ಧಿ ಪಡೆದಂಥ ಗಣೇಶೋತ್ಸವ ಈ ವರ್ಷ ಅದನ್ನು ಎಲ್ಲವನ್ನು ಮೊಟಕುಗೊಳಿಸಲಾಗಿದೆ. ಈ ಬಗ್ಗೆ ಆದರೆ ಅದು ಸರ್ಕಾರ ಸುತ್ತೋಲೆ ಅಂದರೆ ಇಡೀ ಲೋಕಕ್ಕೆ ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಮಾಡದೆ ಸರ್ಕಾರಕ್ಕೂ ಉಪಾಯ ಇಲ್ಲ. ಅದು ನಮ್ಮ ಒಳ್ಳೆಯದಕ್ಕೆ ಮಾಡಿದರು. ಆದರೆ ದೇವರ ಅನುಗ್ರಹ ಇರಲಿ ಅಂತೇಳಿ ಇಷ್ಟಾದರೂ ಸರ್ಕಾರ ಮಾಡಿದ್ದು ಒಳ್ಳೆತನ. ಹಾಗೆ ಈಗ ನಾವು ಏನು ಪೂಜೆ ಪ್ರಸಾದ ಸಂಪ್ರದಾಯ ಉಂಟ ಅದು 7 ದಿನ ಇರಲಿ 10 ದಿನ ಇರಲಿ ಮಾಡುವಂಥ ಇವತ್ತು ಒಂದು ದಿನ ಇರಲಿ. ನಮಗೆ ಗೊತ್ತಿದ್ದ ಹಾಗೆ ಪೂಜೆ, ಗಣಹೋಮ, ಇನ್ನು ಮಹಾಪೂಜೆ ಮತ್ತು ದೇವರಿಗೆ ವಿಶೇಷ ಈ ದೇವರಿಗೆ ಏನಂತೇಳಿದರೆ ನೈವೇದ್ಯ 21 ಕಿಲೋ ನೈವೇದ್ಯ ಪ್ರಥಮ ವರ್ಷದಿಂದ ಆರಂಭ ಆಗಿತ್ತು. ಅದು ಇತ್ತಿನ ಒಂದು 25 ವರ್ಷಗಳಲ್ಲಿ ಅದು 20 ಕ್ವಿಂಟಾಲ್ವರೆಗೆ ದೇವರಿಗೆ ನೈವೇದ್ಯ ಅರ್ಪಿಸಿ ಜನರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ವ್ಯವಸ್ಥೆ ಕಿಲ್ಲೆ ಮೈದಾನಲ್ಲಿ ಅದು ವಿಶೇಷತೆ ಇತ್ತು, ಅದಾಗ್ತಿತ್ತು. ಆದರೆ ಈ ಸಲ ನಾವು ನೈವೇದ್ಯ 21 kg ಮಾಡೋದನ್ನು ದೇವರಿಗೆ ಸಮರ್ಪಣೆ ಮಾಡೋದನ್ನು ಮಾಡಿದ್ದೇವೆ. ಅದು ಸಾಧಾರಣ ಇವತ್ತು ಗಣಹೋಮ ಆದ ಕೂಡಲೇ ರಂಗಪೂಜೆ ಇದೆ, 12 ಕಾಯಿ ರಂಗಪೂಜೆ ಇದೆ. ನಂತರ ದೇವರಿಗೆ ಮಹಾಪೂಜೆ ನೈವೇದ್ಯ ಅರ್ಪಣೆ ಮಾಡಿ ಮಹಾಪೂಜೆ ಮಾಡ್ತೇವೆ. ಮತ್ತು ವಿಶೇಷ ಯಾವಾಗಲೂ ಮೆರವಣಿಗೆ ಮುಖಾಂತರ ಹೋಗೋದು, ಅಲ್ಲಿ ಆರತಿ ಕೊಡೋದು, ದೇವರನ್ನು ಪೂಜೆ ಮಾಡುವಂಥ ವ್ಯವಸ್ಥೆಗಳು ಮಾರ್ಗದ ಬದಿಯಲ್ಲಿ ಮನೆಯವರು ಮಾಡ್ತಿದ್ದರು. ಈ ವರ್ಷ ನಮಗೆ ಅಂಥ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಇಲ್ಲೇ ವಿಸರ್ಜನಾ ಪೂಜೆಯನ್ನು ಇಲ್ಲೇ ಮಾಡ್ತೇವೆ. ಇನ್ನೊಂದು ಬೇರೆ ಎಲ್ಲೂ ರಾಜ್ಯದಲ್ಲಿ ಆಗಿರ್ಬೋದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಆ ದೈವಗಳು ಒಂದು ಗಣೇಶೋತ್ಸವದ ಮೆರವಣಿಗೆಯನ್ನು ದೈವಗಳ ಮುತುವರ್ಜಿಯಲ್ಲಿ ನಡೆಯುವಂಥದ್ದು, ಅದು ಕಿಲ್ಲೆ ಮೈದಾನದಲ್ಲಿರುವಂಥದ್ದು. ಈ ಬಗ್ಗೆ ಈ ಬಾರಿ ಅದಕ್ಕೇನು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ ಅಂತ ಸರ್? ವಿಶೇಷತೆ ಈ ಗಣಪನಿಗೆ ಪ್ರಥಮ ವರ್ಷದಿಂದ ಆದ್ದು ತಮಗೆ ಗೊತ್ತೇ ಕಲ್ಲೆಗ್ಗ ಕಾರಕಾಡು ಅಂತೇಳಿದೆ. ಅಲ್ಲಿ ಪಂಜುರ್ಲಿ ಮತ್ತು ಕಲ್ಲುರುಟಿ ದೈವಗಳ ಒಂದು ಸ್ಥಾನ ಇದೆ. ಅದು ಏನಿರಲಿಲ್ಲ, ಅದು ಒಂದು ಕಲ್ಲಿತ್ತು. ಅಂದಿನ ಹಿರಿಯರು ಅದು ನೋಡಿ ಅಲ್ಲಿ ಇದೆ ಅಂತೇಳಿ ದೈವಗಳ ಸ್ಥಾನ ಉಂಟ ಅಂತೇಳಿ ಈ ದೈವಕ್ಕೆ, ಈ ಗಣಪನಿಗೆ ದೈವಗಳು ಭಾರಿ ಹತ್ತಿರ. ಗಣಪತಿಗಳು ಅಂತ ಗಣಪತಿಗಳಿಂದ ಹೆಸರಿದೆ. ಅದನ್ನು ಹಿರಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ದೇವರ ಉತ್ಸವ ಹೋಗುವಾಗ ಅವರ ಉಸ್ತುವಾರಿಯಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರು. ನಮಗೆ ಗೊತ್ತಿದ್ದಾಗಿ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಕೋರ್ಟು ಮೈದಾನದಲ್ಲಿ ಆಸುಪಾಸಿನಲ್ಲಿ ಅಲ್ಲಿ ರಕ್ತೇಶ್ವರಿ ಒಂದು ವ್ಯವಸ್ಥೆ ಇದೆ, ದೈವ ಇದೆ. ಆ ದೈವಗೆ ಕೂಡ ನಾವು ದೇವರು ಹೋಗೋ ದಿನ ಅಲ್ಲಿ ಇದು ಕೊಟ್ಟು ತಂಬಿಲ ಕೊಟ್ಟು ಹೊರಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಈಗಾಗಲೇ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಪೂಜೆ ಮಾಡಿ ಅಲ್ಲಿ ಹೋಗಿ ಕಾರಕ್ಕಾಡಿಗೆ ಹೋಗಿ ಆ ಪೂಜೆಯನ್ನು ಪಂಜುರ್ಲಿಗೆ ಮತ್ತು ಕಲ್ಲುರುಟಿಗೆ ಕೊಡುವಂಥ ಅಗೆಲನ್ನು ಕೊಟ್ಟು, ಮತ್ತೊಂದು ವಿಶೇಷ ನಾವು ದೇವರ ಮೆರವಣಿಗೆ ಹೋಗುವಾಗ ಕಲ್ಕುಡನಿಗೆ ಕೂಡ ಒಂದು ಅಗೆಲ್ ಕೊಡುವಂಥ ವ್ಯವಸ್ಥೆ ಇತ್ತು, ಹಿಂದಿನಿಂದ ಬಂದ ಸಂಪ್ರದಾಯ. ಅದನ್ನು ಕೂಡ ನಾವು ಕೊಟ್ಟು ಈಗಾಗಲೇ ಬಂದಿದ್ದೇವೆ. ಇನ್ನು ರಕ್ತೇಶ್ವರಿಗೆ ಅಲ್ಲಿ ಚಪ್ಪರ ಇಲ್ಲ, ಅದಕ್ಕೆ ನಮಗೆ ವ್ಯವಸ್ಥೆ ಅಲ್ಲಿ ಇಲ್ಲದ ಕಾರಣ ಅದು ಬಾಕಿ ಆಗಿದೆ. ನಾವು ದೈವ ಹತ್ರ ಬೇಡ್ತೇವೆ, ಬರುವ ವರ್ಷ 2 ಡಬ್ಬಲ್ ಅಗೇಲ್ ಕೊಡಬೇಕು ಅಂತೇಳಿ ನಾವು ದೈವಗಳ ಹತ್ರ ಬೇಡಿಕೊಂಡು ಮಾರ್ಗದ ಮಧ್ಯೆಯಲ್ಲಿ ಗ್ರೌಂಡಲ್ಲಿ ಮಾಡೋದು ಸಂಪ್ರದಾಯ ಅಲ್ಲ, ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ. ಅದೇ ರೀತಿ ನಾವು ಮುಂದಿನ ವರ್ಷ ನಾವು ಮಾಡಲಿಕ್ಕಿದ್ದೇವೆ. ಇನ್ನು ವಿಸರ್ಜನೆ ಅದೇ ಮೆರವಣಿಗೆ ಏನಿಲ್ಲ.
ಆದರೆ ಇಲ್ಲಿಂದ ಹೋಗಿ ಎಲ್ಲಿ ಯಾವ ಇದಕ್ಕೆ ದೇವರು ವಿಸರ್ಜನೆ ಮಾಡ್ತಿದ್ರೆ ಅಲ್ಲಿ ನಾವು ವಿಸರ್ಜನೆ ಮಾಡ್ತಾಯಿದ್ದೇವೆ. ಎಲ್ಲ ಭಕ್ತಾದಿಗಳು ಭಾಳ ಸಹಕಾರ ಕೊಡ್ತಾರೆ. ಭಾಳ ತಮಗೆ ಗೊತ್ತಿದ್ದ ಹಾಗೆ ಕಿಲ್ಲೆ ಮೈದಾನದ ಗಣಪತಿ ಅಂತ ಹೇಳಿದರೆ ಮನೆ ಮನೆಗೂ ಆ ಗಣಪತಿ ದೇವರನ್ನು ಪೂಜೆ ತುರಿಯೊಂದು ಅಂತ 2ನೇ ಜಾತ್ರೆ ಅಂತ ಕೂಡ ಕರೀತಾರೆ. ಹಾಗೆ ಇವತ್ತು ನಾವು ಒಂದು ಸಣ್ಣ ಮಟ್ಟಿಗಾದರೂ ದೇವರು ನಮ್ಮ ಹತ್ರ ಇಷ್ಟು ಒಳ್ಳೆತನದಲ್ಲಿ ತಗೊಂಡು ನಾವು ದೇವರಿಗೆ ದೇವರ ಕೃಪೆಯನ್ನು ಊರಿಗೆ ಭಕ್ತಾದಿಗಳಿಗೆ ದೇವರು ಕೃಪೆಯನ್ನು ಕೊಡಲಿ ಮತ್ತು ಸುಖ ಶಾಂತಿ ನೆಮ್ಮದಿ ವಾತಾವರಣ ಆಗಲಿ. ಕೋವಿಡ್ ಜಗತ್ತಿನಲ್ಲಿ ನಿಂತು ಹೋಗಲಿ ಎಂದು ವಿಘ್ನದಾಯಕ ಅಂತ ನಾವು ಪ್ರಾರ್ಥನೆ ಮಾಡಿ ಈ ವರ್ಷದ ಪೂಜೆಯನ್ನು ಭಕ್ತಾದಿಗಳಿಗೆ ಅರ್ಪಿಸ್ತಾರೆ. ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಸುಧಾಕರ್ ಶೆಟ್ಟರ್ ಅವರ ಮಾತುಗಳನ್ನು ಹೇಳಿದರು. ಈ ಬಾರಿ ಯಾವ ರೀತಿಯಾದಂಥ ಗಣೇಶೋತ್ಸವ ಆಚರಿಸಲಾಗ್ತಾ ಇದೆ ಅಂತ ಹೇಳಿದರು. ಇನ್ನುಳಿದಂತೆ ಇನ್ನೂ ಅನೇಕ ಭಾಗಗಳಲ್ಲಿ ಗಣೇಶೋತ್ಸವ ನಡೀತಾ ಇದೆ. ಅಲ್ಲಿನ ಯಾವ ರೀತಿಯಾಗಿ ಆಚರಿಸ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರು, ನಾವೀಗಾಗಲೇ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಮೊದಲುಗೊಂಡು ಕಿಲ್ಲೆ ಮೈದಾನದ ಗಣೇಶೋತ್ಸವದಿಂದ ಹಿಡಿದು ಅನೇಕ ಗಣೇಶೋತ್ಸವಗಳನ್ನು ನಿಮಗೆ ತೋರಿಸ್ತಾ ಬಂದೆವು. ಯಾವ ರೀತಿಯಾಗಿ ಸರ್ಕಾರದ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂತ. ಅದೇ ರೀತಿ ಪ್ರಗತಿಯಲ್ಲಿ ವಿದ್ಯಾಗಣಪತಿಯನ್ನು ಕಳೆದ 6 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಸೇರಿ ಆಚರಿಸಿಕೊಂಡು ಬರ್ತಾ ಇರುವಂಥ ಗಣೇಶೋತ್ಸವ. ನಾನಾಗಲೇ ಹೇಳಿದೆ, ಪುತ್ತೂರಿನಲ್ಲಿ ಏನು ಅಂತ ಹೇಳಿದರೆ ಒಂದು ವಿಶೇಷತೆ ಏನು ಅಂತ ಕೇಳಿದರೆ, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಗಣೇಶೋತ್ಸವವನ್ನು ತಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಆಚರಿಸುವಂಥದ್ದು. ಅದು ಇಡೀ ರಾಜ್ಯದಲ್ಲಿ ಪುತ್ತೂರಿನಲ್ಲಿರುವಂಥ ವಿಶೇಷತೆ. ಅಂಥ ವಿದ್ಯಾಗಣಪತಿಯ ಸನ್ನಿಧಿಗೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ಜೊತೆ ಸಂಸ್ಥೆಯ ಮಾಲಕರಾಗಿರ್ತಕ್ಕಂಥ ಗೋಕುಲ್ನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ. ಸರ್, ಯಾವ ರೀತಿಯಾಗಿ ಈ ಬಾರಿ, ಯಾಕೆಂತ ಕೇಳಿದರೆ ಅನೇಕ ವಿಜೃಂಭಣೆಯಿಂದ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಉಪನ್ಯಾಸಗಳ ಮೂಲಕ ನೀವು ಆಚರಿಸಿಕೊಂಡು ಬರ್ತಾ ಇದ್ದವರು ಗಣೇಶೋತ್ಸವವನ್ನು, ಈ ಬಾರಿ ಯಾವ ರೀತಿಯಾಗಿ ಸಾಂಪ್ರದಾಯವಾಗಿ ಸರ್ಕಾರದ ನಿಯಮಗಳನ್ನು ಅನುಸರಿಸಿಕೊಂಡು ಆಚರಿಸಿಕೊಂಡು ಬರ್ತಾ ಇದ್ದೀರಿ? ಪ್ರಪ್ರಥಮವಾಗಿ ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರನ ಒಡಮಾಡಿಕೊಳ್ಳುತ್ತಾ ಪ್ರಗತಿಯ ವಿದ್ಯಾಗಣಪತಿ 6ನೇ ವರ್ಷ. ಈ 6ನೇ ವರ್ಷದಲ್ಲಿ ಈ ಪ್ರಗತಿಯಲ್ಲಿ ಯಾತಕ್ಕಾಗಿ ಈ ಗಣೇಶೋತ್ಸವ ಪ್ರಾರಂಭ ಆಯಿತು ಅಂತ ಹೇಳಿದರೆ, ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಫಿಲೋಮಿನಾ ಕಾಲೇಜು, ವಿವೇಕಾನಂದ ಕಾಲೇಜು ಏಕಕಾಲದಲ್ಲಿ ಅಂದು ಪ್ರಾರಂಭ ಮಾಡಿದಾಗ ನಾವು ಜೂನಿಯರ್ ಕಾಲೇಜಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದೆ. ಹಾಗೆ ಜೂನಿಯರ್ ಕಾಲೇಜಲ್ಲಿ ಪ್ರಾರಂಭ ಮಾಡಬೇಕು ಅಂತ ಆಗಿನ ಪ್ರಾಂಶುಪಾಲರು MN ಕಾಮತ್ರಲ್ಲಿ ಕೇಳಿದಾಗ, ಸರ್ಕಾರಿ ಕಾಲೇಜು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮುಂದಕ್ಕೆ ಮುಂದುವರಿಸೋರು ಬೇಕಲ್ಲ, ಇದನ್ನು ಇಲ್ಲಿ ಮಾಡೋದು ಬೇಡ, ಆ ಗಣಪತಿ ನಿನಗೆ ಜೀವನದಲ್ಲಿ ಮುಂದಕ್ಕೆ ಯಾವಾಗಾದರೂ ಒಂದು ಗಣಪತಿಯನ್ನು ಕೂರಿಸುವಂಥ ಒಂದು ಆಶೀರ್ವಾದವನ್ನು ಖಂಡಿತ ಕೊಡ್ತಾರೆ. ಆವತ್ತು ಹೇಳಿದ್ದು. ಅದರ ನಂತರ ನಮ್ಮದೇ ಸಂಸ್ಥೆ ಪ್ರಾರಂಭವಾಗಿ ಒಂದು ವಿದ್ಯಾರ್ಥಿ ಬಂದು ನನ್ನಲ್ಲಿ ಹೇಳ್ತಾನೆ, ಸರ್ ನಾವು ಗಣಪತಿನ ಕೂರಿಸ್ಬೇಕು ಅಂತ. ಆಗ ಅಂದು ಹೇಳಿದ ಪ್ರಾಂಶುಪಾಲರ ಮಾತು ಸತ್ಯ ಅಂತೇಳಿ ಆಯಿತು. ಹಾಗೆ 6 ವರ್ಷಗಳ ಹಿಂದೆ ಈ ಪೂಜ್ಯ ಕಾವಂದರ ಬಿಲ್ಡಿಂಗಿನಲ್ಲಿ ನಾವು ಬಂದಾಗ ಈ ಗಣೇಶೋತ್ಸವ ವಿದ್ಯಾಗಣಪತಿ ಪ್ರಾರಂಭ ಆಯಿತು. ಇಂದು 6ನೇ ವರ್ಷದಲ್ಲಿ ನಾವಿದ್ದೇವೆ. ಹಿಂದೆ ತಿರುಗಿ ಕಳೆದು ಹೋದ 5 ವರ್ಷಗಳನ್ನು ನೆನಪಿಸುವಾಗ ಈ ವರ್ಷ ಕೊರೋನಾದಂಥ ಮಹಾಮಾರಿಯಿಂದಾಗಿ ನಮಗೆ ಪ್ರತಿ ವರ್ಷ ಆಚರಿಸಲಿಕ್ಕೆ ಆಗೋದಿಲ್ಲ. ಆದರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಣೇಶನ ಒಂದು ಚೌತಿಯನ್ನು ನಿರ್ವಿಘ್ನವಾಗಿ ಆಚರಿಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟದಕ್ಕೆ ಪ್ರಪ್ರಥಮವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ, ಗಣಪತಿನ ಪ್ರಾರಂಭಿಸುವುದು ಸುಲಭ, ಆದರೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಅದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಪುರಸಭೆಯವರಿರ್ಬೋದು, ಎಲ್ಲರೂ ಸೇರಿಕೊಂಡು ಒಂದು ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಮಾಡಿದೆ. ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು, ಸ್ಯಾನಿಟೈಸಿಂಗು, ಟೆಂಪ್ರೇಚರ್, ಥರ್ಮಲ್ ಸ್ಕ್ಯಾನಿಂಗು ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಅವರು ನಿರ್ದೇಶನ ಅದೇ ಪ್ರಕಾರ ನಾವು ಕೂಡ ಬರೀ 20 ಜನಕ್ಕೆ ಸೀಮಿತಗೊಳಿಸಿ, ಆ 20 ಜನಗಳು ಮ್ಯಾನೇಜ್ಮೆಂಟಿನವರು, ಮತ್ತೊಂದು 5-6 ವಿದ್ಯಾರ್ಥಿಗಳು ಅಷ್ಟೇ.
ಇಷ್ಟು ಜನ ಸೇರಿಸಿಕೊಂಡು ಸರಳವಾಗಿ ಯಾವುದೇ ಇಲ್ಲಿ ಪ್ರಸಾದಗಳ ವಿತರಣೆಗಳು ಇಲ್ಲ. ಇಲ್ಲಿ ಮಹತ್ವ ಗಣಪತಿಗೆ ಏನು ಅಂತ ಹೇಳಿದರೆ, ನಾವು ಭಕ್ತಿ ನಮಗೆ ಅಂತರಾತ್ಮದಿಂದ ಬರಬೇಕು. ಆ ಭಕ್ತಿಯ ಭಾವುಕವೇ ವಿಘ್ನೇಶ್ವರ. ಸೊ ಆ ವಿಘ್ನೇಶ್ವರನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ಏನು ಅಂತ ಹೇಳಿದರೆ, ಗಣಪತಿ ಬಂದಾಯಿತು, ಇನ್ನು ಕರೋನಾ ಹೋಗಿ ಆಯಿತು, ಇದು ಖಂಡಿತ. ಯಾಕಂದರೆ ಯಾವಾಗ ಗಣಪತಿ ಇಲ್ಲಿ ಬಂದಾಯಿತೋ ಈ ಒಂದು ಕೋವಿಡ್-19 ಸಮಯದಲ್ಲಿ ಇನ್ನೂ ಇಲ್ಲಿ ಆ ಒಂದು ಕೋವಿಡ್-19 ಎನ್ನುವ ವೈರಸ್ಸಿಗೆ ಜಾಗ ಇಲ್ಲ. ಗಣಪತಿ ಬಂದಾಯ್ತು, ನೀವು ಬೇಕಾದ್ರೆ ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಇದು ತಗ್ಗುತ್ತಾ ಬರ್ತದೆ ಅಂತ ಹೇಳುವ ಒಂದು ವಿಶ್ವಾಸ ನಮ್ಮದು. ಎಸ್ ಸರ್, ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಪುತ್ತೂರಿನಲ್ಲಿ ಹತ್ತೂರು ಮೆಚ್ಚಿದ ಗಣಪನನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂಥೇಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್.